ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರು ಮಂಗಳೂರು ಕಮಿಷನರೇಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಮಂಗಳವಾರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಕಳೆದ ಕೆಲ ವರ್ಷಗಳಿಂದ ನಗರದಲ್ಲಿ ಬೀಡು ಬಿಟ್ಟಿರುವ ಪೊಲೀಸ್ ಸಿಬ್ಬಂದಿಗಳ ಕುಟುಂಬಸ್ಥರು ಡಿಜಿ ಸಲೀಂ ರವರ ಭೇಟಿಗಾಗಿ ಡಿಜಿ ಉಳಿದುಕೊಂಡಿದ್ದ ಗೆಸ್ಟ್ ಹೌಸ್ ಬಳಿ ಹೋಗಿದ್ರು. ಆದರೆ ಇಲ್ಲಿ ಬೇಡ, ಕಚೇರಿಗೆ ಬನ್ನಿ ಎಂದು ಹಿರಿಯ ಪೊಲೀಸ್ ಸಿಬ್ಬಂದಿ ಹೇಳಿ ಕಳುಹಿಸಿದ್ರು. 4 ತಿಂಗಳ ಹಿಂದೆ 61 ಜನ ಕಾನ್ಸ್ಟೇಬಲ್ಗಳ ವರ್ಗಾವಣೆ ಆದೇಶವಾಗಿದ್ದರೂ ರಿಲೀವ್ ಮಾಡದ ಹಿನ್ನೆಲೆ ಪೊಲೀಸರ ಕುಟುಂಬಸ್ಥರು ಬೆಂಗಳೂರಿನ ಡಿಜಿ ಕಚೇರಿಗೆ ಹೋಗಿದ್ರು. ಅಲ್ಲಿ ಡಿಜಿ ಸಿಗದ ಹಿನ್ನೆಲೆ ವಾಪಸ್ಸಾಗಿದ್ರು. ಇಂದು ಈಶಾನ್ಯ ಕರ್ನಾಟಕ ಭಾಗದ ಪೊಲೀಸರು ಅವರ ಕುಟುಂಬಸ್ಥರು ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿ ಮಾಡಿ ಜೊತೆಯಲ್ಲಿ ಇಎಲ್ ರಜೆಗಳ ಅರ್ಜಿಗಳನ್ನು ಕೂಡ ತಿರಸ್ಕರಿಸಲಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕಾನ್ಸ್ಟೇಬಲ್ಗಳ ವರ್ಗಾವಣೆ ವಿಚಾರದ ಕುರಿತಾಗಿ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಡಿಜಿ ಸಲೀಂ ಅವರು, ದಕ್ಷಿಣ ಕನ್ನಡ ಮತ್ತು ಮಂಗಳೂರು ವ್ಯಾಪ್ತಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಪೊಲೀಸರು ಹೆಚ್ಚು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಹಲವು ಮಾನದಂಡಗಳನ್ನು ನಿರ್ದೇಶಿಸಲಾಗಿದೆ. ಹಂತ ಹಂತವಾಗಿ 10 ವರ್ಷಕ್ಕಿಂತ ಹೆಚ್ಚು ವರ್ಷ ಕಾರ್ಯನಿರ್ವಹಿಸಿದ ಪೇದೆಗಳನ್ನು ವರ್ಗಾವಣೆ ಮಾಡುವ ಪ್ರಸ್ತಾವನೆ ಇಡಲಾಗಿದೆ. ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು 10 ವರ್ಷ ಆದಮೇಲೆ ಒನ್ ಟೈಮ್ ನಾವು 1 ಯೂನಿಟ್ ಇನ್ನೊಂದು ಯೂನಿಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅದರ ಗೌರ್ಮೆಂಟ್ ಪ್ರಕಾರ ಅದರ ಪ್ರಕಾರ ಯಾರು ಕಂಪ್ಲೀಟ್ ಮಾಡ್ತಾರೆ ಅಂದರೆ ಹಂತ ಹಂತವಾಗಿ, ಯಾಕಂದರೆ ಇಲ್ಲಿ ಕೆಲಸ ಹಂತರ ಆಗ್ಬಾರ್ದು ಮತ್ತು 15% ಜಾಸ್ತಿ ಡಿಫೆನ್ಸಿ ಆಗ್ಬಾರ್ದು. ಆ ಒಂದು ಮಾನದಂಡನೆ ಇಟ್ಕೊಂಡು ನಾವು ವರ್ಗಾವಣೆ ಮಾಡಿದ್ದೇವೆ. ಆದರೆ ಪೊಲೀಸರ ಕುಟುಂಬಸ್ಥರು ಡಿಜಿ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಕೋಮು ಗಲಭೆ ಕಾರಣ ಕೊಟ್ಟು ಕಮಿಷನರ್ ಸುಧೀರ್ ರೆಡ್ಡಿ ರಿಲೀವ್ ಮಾಡಿಲ್ಲ. ಈ ಬಗ್ಗೆ ಕೇಳಲು ಡಿಜಿ ಬಳಿ ಹೋಗಿದ್ವಿ. ಎಡಿಜಿಪಿ ಸಿಕ್ಕಿ ಕಮಿಷನರ್ ಬಳಿ ಹೋಗುವಂತೆ ಹೇಳಿದ್ರು. ಡಿಜಿ ಬಳಿ ಹೋಗಿದ್ರಲ್ಲ, ಅಲ್ಲೇ ಮಾಡಿಸಿಕೊಳ್ಳಿ ಅಂತ ಕಮಿಷನರ್ ಸುಧೀರ್ ರೆಡ್ಡಿ ಹೇಳಿದ್ದಾರೆ. ದೂರದ ಜಿಲ್ಲೆಗಳಿಂದ ಬಂದು 10 ವರ್ಷಗಳಿಂದ ಇದ್ದೇವೆ. ಆರೋಗ್ಯ ಸಮಸ್ಯೆಗಳಿಗೆ ಊರಿನಲ್ಲಿ ವಯಸ್ಸಾದವರಿದ್ದಾರೆ, ಇಲ್ಲಿ ವಯಸ್ಸಾದವರು ಮಕ್ಕಳಿದ್ದಾರೆ. ಸ್ಕೂಲ್ ಅಡ್ಮಿಷನ್ ಮಾಡಿಸಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ನಮಗೆ ನ್ಯಾಯ ದೊರಕಿಸಿಕೊಡಿ, ಇಲ್ಲದಿದ್ರೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ.